ಟ್ಯಾಕ್ಟಿಸ್ ಅದು ಎಲ್ಲದಕ್ಕೂ ಸೂರ್ಯ ಹುಟ್ಟಿದ್ರೂ ಕಾಂಗ್ರೆಸ್, ಚಂದ್ರ ಹುಟ್ಟಿದ್ರೂ ಕಾಂಗ್ರೆಸ್, ಸೂರ್ಯ ಅಸ್ತಮ ಆದರೂ ಕಾಂಗ್ರೆಸ್, ಚಂದ್ರ ಅಸ್ತಮ ಆದರೂ ಕಾಂಗ್ರೆಸ್. ಕಾಂಗ್ರೆಸ್ಸನ್ನು ತೋರಿಸುವುದು, ಬೆದರ್ ಬೊಂಬೆ ಥರ ತೋರಿಸುವುದು, ಕಾಂಗ್ರೆಸ್ ಮೇಲೆ ಅಪವಾದ ಮಾಡೋದು, ಕಾಂಗ್ರೆಸ್ ಅವರನ್ನು ಕದ್ದುಕೊಂಡು ಹೋಗಿ ಸರ್ಕಾರ ಮಾಡಿದ್ದು, ಕಾಂಗ್ರೆಸ್ಸನ್ನು ದೂರು, ಕಾಂಗ್ರೆಸ್ಸನ್ನು ಬೈದು. ಯಾರು ಗೊತ್ತಿಲ್ಲ ನನಗೆ. ಯಡಿಯೂರಪ್ಪನವರು ಕಣ್ಣೀರಿಟ್ಟುಕೊಂಡು ರಾಜೀನಾಮೆ ಕೊಟ್ಟ ಸಂದರ್ಭದಲ್ಲಿ ಅವರಿಗೆ ಆ ಬೇಸರ ಇರ್ಬೋದು ಅನ್ನೋದು. ಮನುಷ್ಯ ಆದರೆ ಬೇಸರ ಇರ್ತದೆ. ಅವರನ್ನು ಏಕಾಏಕಿಯಾಗಿ ಇವತ್ತು ತೆಗೆದುಹಾಕಿದ್ರಲ್ಲ ಮುಖ್ಯಮಂತ್ರಿ. ಅವರ ಪ್ರಯತ್ನದಿಂದ ಇವತ್ತು ಸರ್ಕಾರ ಬಂದಿರೋದು, ಅವರ ಪ್ರಯತ್ನದಿಂದ ಅವರ ಸರ್ಕಾರ ಬಂದಿರೋದನ್ನು ಅವರನ್ನು ತೆಗೆದು ಮತ್ತೊಬ್ಬರನ್ನು ತಂದು ಕೂರಿಸಿದರೆ, ಅವರ ತಲೆ ಮೇಲೆ ಕೂರಿಸಿದರೆ, ಅವರು ಯಡಿಯೂರಪ್ಪ 45 ವರ್ಷದಲ್ಲಿ BJP ಕಟ್ಟಿದ್ದಾರೆ. ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ನಾನು ಜಿಲ್ಲಾ ಮಟ್ಟಕ್ಕೆ ಸಂಬಂಧಪಟ್ಟವ. ಅಲ್ಲಿ ಹೆಚ್ಚಿನ ಅಂಶ ಈ ನಡ್ಕೊಂಡು ಬಂದಂಥ ರೀತಿ ನೋಡಿದರೆ ನಿಮಗೆ ಕಾಣೋದಿಲ್ಲ. ಅವರು ಆ ಪಕ್ಷದಲ್ಲಿ ಉಳಿತಾರ, ಕೆಲವರು ಉಳಿಲಿಕ್ಕೆ ಸಾಧ್ಯತೆ ಉಂಟಾ? ಹಾಗಾಗಿ ಪರಿಸ್ಥಿತಿ ತುಂಬ ಈಗ ICUಯಲ್ಲಿದ್ದಾಗೆ ಉಂಟು ಈ ಸರ್ಕಾರ. ಇಲ್ಲದಿದ್ದರೆ ಟೆಂಪಲನ್ನು ಹೊಡಿತಾರ ಯಾರಾದರೂ. ದೇವರ ಹೆಸರಲ್ಲಿ, ಧರ್ಮದ ಹೆಸರಲ್ಲಿ ಇವತ್ತು ಅಧಿಕಾರದ ಕುರ್ಚಿಯಲ್ಲಿ ಕೂತಂಥವರು ಇವತ್ತು ಅವರ ವಿರುದ್ಧನೇ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅವರ ಸಂಘ ಸಂಸ್ಥೆಯವರು, ಬಜರಂಗ ದಳದವರು ಅಥವಾ ಹಿಂದೂ ಸೇನೆಯವರು ಮತ್ತೊಬ್ಬರು ಎಲ್ಲ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ದೇವಸ್ಥಾನವನ್ನು ಒಡೆಯುವಂಥ ಕೆಲಸ ಕಾರ್ಯ. ನಮಗೆಲ್ಲ ಇವತ್ತು ಧರ್ಮದ ಬಗ್ಗೆ, ದೇವರ ಬಗ್ಗೆ ಎಲ್ಲ ಶ್ರುತಿ ಹೇಳುವಂಥ ಜನರು ದೇವಸ್ಥಾನವನ್ನು ಒಡಿಬೇಕಾಗಿದ್ರು ಕೂಡ ಕೆಲವು ನಿಬಂಧನೆ ಇದೆ ಅಲ್ಲ, ಅದೇನಿಲ್ಲ. ಇವತ್ತು JCB ಕೊಂಡೋಗಿ ಈಗ ದೇವಸ್ಥಾನ ಹೊಡೆದಂಥ ಇದಕ್ಕೆ ಮುಖ್ಯ ಕಾರ್ಯದರ್ಶಿಗಳನ್ನು ಹೊಣೆ ಮಾಡಿದರೆ ಆಗ್ತದ? ಮುಖ್ಯ ಕಾರ್ಯದರ್ಶಿಗಳ ಸರ್ಕಾರ ಇರೋದು, ಇಲ್ಲಿ ಸರ್ಕಾರ ಇರೋದು BJPಯ ಸರ್ಕಾರ. BJP ಸರ್ಕಾರದಿಂದಲೇ ಇವತ್ತು ದೇವಸ್ಥಾನ ಹೊಡೆಯುವಂಥ ಕೆಲಸ ಕಾರ್ಯ. ಅದಾಗೆ ನಾನು ಹೊಡೆದಾಗೆ ಮಾಡ್ತೇನೆ, ನೀವು ಕೂಗಿದಾಗೆ ಮಾಡು ಅನ್ನುವಂಥ ರೀತಿಯಲ್ಲಿ ಈಗ ಪ್ರತಿಭಟನೆ ಮಾಡೋದು, ಅಲ್ಲಿ ಹೋಗಿ ಕಾರ್ಯಕಾರಿಣಿ ಸಮಿತಿಯಲ್ಲಿ ಇವತ್ತು ಇನ್ನು ಮಾಡೋದಿಲ್ಲ ಅಂತ ಹೇಳೋದು, ಅಲ್ಲಿಗೆ ಮುಗೀತು. ಹೆಚ್ಚಿನ ಅಂಶ ಆ ದೇವಸ್ಥಾನ, ನಂಜನಗೂಡಿನ ದೇವಸ್ಥಾನ, ಅದು ದೃಶ್ಯ ಹೋಗ್ತದೆ ಜನರ ಕಣ್ಣಿಂದ. ಆ ದೇವಸ್ಥಾನ ಹೊಡೆದು ಎಷ್ಟು ಪುರಾತನವಾದಂಥ ದೇವಾಲಯ ಅದು. ಅಲ್ಲ, ಅಲ್ಲಿ ಯಾವ ಪರಿಸ್ಥಿತಿ ಇದೆ ಅಂತ ನನಗೆ ಗೊತ್ತಿಲ್ಲ. ಮೊನ್ನೆ ಬಸವರಾಜ ಬೊಮ್ಮಾಯಿ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ತಾರೆ ಅಂತೇಳಿ ಕೂಡ ಒಂದು ಸಲ ಆಸ್ಕರ್ ಫೆರ್ನಾಂಡಿಸ್ ಹತ್ರ ಬಂದಿದ್ದರು ಹಿಂದೆ. ಹೌದು, ಅವರೇನು ಅವರ ಇದು RSS ಅಥವಾ ಅವರ ಇದರ ಸಂಘ ಪರಿವಾರದ ಜನ ಅಲ್ಲ. ಅವರು JDS ಅಲ್ಲಿದ್ದವರು. ಅವರ ತಂದೆ ಕೂಡ JDSನ ನಾಯಕರಾಗಿದ್ದರು. ಒಂದು ಸಂದರ್ಭದಲ್ಲಿ MP ಪ್ರಕಾಶ್ ಅವರೆಲ್ಲ ಸೇರುವಂಥ ಸಂದರ್ಭದಲ್ಲಿ ಇವರು ಕೂಡ ಸೇರ್ಪಡೆ ಆಗ್ತಾರೆ ಅಂತ ಬಂದಿದ್ದರು. ಅವರ ಜಾತ್ಯತೀತವಾದಂಥ ನಿಲುವು ಇರ್ಬೋದು. ಅಂಥವರನ್ನು ಅವರು ಸಹಿಸ್ತಾರ? ಅವರಿಗೆ ಯೋಗಿ ಅಂತ ಜನ ಬೇಕಲ್ಲ, ಅವರಿಗೆ ಉತ್ತರ ಪ್ರದೇಶದ ಯೋಗಿ ಅಂತ ಜನ ಬೇಕಲ್ಲ. ಹಾಗಾಗಿ ಎಷ್ಟು ಸಮಯ ಇರ್ತಾರೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಹಾಗಾಗಿ ಇವತ್ತು MLAs ಹತ್ರ ಕೂಡ ಒಂದು ರೀತಿ ಅತಂತ್ರತೆ ಇರ್ಬೋದು. ನೋಡಬೇಕು, ಕಾದು ನೋಡಬೇಕು. ಹೆಚ್ಚಿನ ಅಂಶ ಇವರ ಪ್ರಭಾವ ಇಲ್ಲದೆ ಯಾವುದೇ ಅಧಿಕಾರಿಗಳು ದೇವಸ್ಥಾನ ಹೊಡಿತಾರ? ಇವ್ರದೇ ಪಕ್ಷದವರ ಪ್ರಭಾವ ಇಲ್ಲದೆ ಯಾವುದೇ ಅಧಿಕಾರಿಗಳು, ತಹಸೀಲ್ದಾರರು ಅಥವಾ ಜಿಲ್ಲಾಧಿಕಾರಿ ಅಥವಾ ಮುಖ್ಯ ಕಾರ್ಯದರ್ಶಿ ಏಕಾಏಕಿಯಾಗಿ ತೀರ್ಮಾನ ತಗೊಳ್ತಾರ? ಇಲ್ಲಿ ಅವರ ಪ್ರಭಾವದಿಂದಾಗಿ ಇಲ್ಲಿ ನ್ಯಾಯನೇ ಸಿಗ್ತಾ ಇಲ್ಲ, ನಿಷ್ಕ್ರಿಯ ಆಗಿದೆ ಅವರ ಪ್ರಭಾವದಿಂದ. ಅಲ್ಲಿ ದೇವಸ್ಥಾನ ಹೊಡಿತಾರ? ಥ್ಯಾಂಕ್ ಯು.